ತಮ್ಮದೇ ಆದ ಶೈಲಿಯಲ್ಲಿ ರಾಜಕಾರಣವನ್ನ ಮಾಡಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನರ ಪ್ರೀತಿಗೆ ಪಾತ್ರರಾದ ಜನಪ್ರತಿನಿಧಿ ಪುತ್ತೂರಿನಲ್ಲಿ ಜನಿಸಿ ಉಡುಪಿಯಲ್ಲಿ ರಾಜಕೀಯ ಮರುಜೀವ ಪಡೆದ ಸೊರಕೆ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹಾಗಿದ್ರೆ ಹುಟ್ಟುಹಬ್ಬದ ರಾಜಕೀಯ ಜರ್ನಿಯ ಒಂದು ಝಲಕ್ ನೋಡಿ. ಮೆಟ್ಟಿಲಾಗಿ ಪರಿಣಮಿಸುತ್ತೆ. ದಿವಂಗತ ಇಂದಿರಾ ಗಾಂಧಿಯವರ ನಾಯಕತ್ವದಿಂದ ಪ್ರೇರಣೆಗೊಂಡು ರಾಜಕೀಯಕ್ಕೆ ಧುಮುಕ್ತಾರೆ. ಸಂಘಟನಾತ್ಮಕ ಬದುಕಿನೊಂದಿಗೆ ಆರಂಭಗೊಂಡ ಸಕ್ರಿಯ ರಾಜಕಾರಣ 1984ರಲ್ಲಿ ಪುತ್ತೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗುವಂತೆ ಮಾಡುತ್ತೆ. 1994ರವರೆಗೆ ಸತತ 2 ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಪಂಚಾಯತ್, ಪುರಸಭೆ, ನಗರಸಭೆ, ಪಾಲಿಕೆ ಹೀಗೆ ಸದಸ್ಯರಿಗೆ ನಾಯಕತ್ವ ಶಕ್ತಿ ನೀಡುವಲ್ಲಿ ಯಶಸ್ಸು ಕಂಡವರು ಸೊರಕೆಯಾಗಿರ್ತಾರೆ. ಅಂದಿನ ಸರ್ಕಾರ ಮಟ್ಟದಲ್ಲಿ ಅತಿ ಕಿರಿಯ ವಯಸ್ಸಿನ ಶಾಸಕರಾಗಿದ್ದವರು ಅಂದ್ರೆ ಅದು ವಿನಯ್ ಕುಮಾರ್ ಸೊರಕೆ. ಸೊರಕೆಯವರ ಸಂಘಟನಾತ್ಮಕ ಗುಣವನ್ನ ಕಂಡು ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರೇ ಖುದ್ದಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ನೇಮಿಸುತ್ತಾರೆ. ಹೈಕಮಾಂಡ್ ನಿರ್ಧಾರದಂತೆ ಉಡುಪಿಯಲ್ಲಿ ಸಂಸದರಾಗಿ ಸ್ಪರ್ಧೆಗೇರ್ಪಟ್ಟು 1 ಬಾರಿ ಗೆಲುವು, 1 ಬಾರಿ ಸೋಲನ್ನು ಅನುಭವಿಸುತ್ತಾರೆ. ನಂತರ ಸುದೀರ್ಘ ವಿರಾಮದ ಬಳಿಕ ಮತ್ತೊಮ್ಮೆ ಐತಿಹಾಸಿಕ ಗೆಲುವು ಕಂಡ ಸೊರಕೆ ಕಾಪು ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣತೊಟ್ಟು ನಿಲ್ತಾರೆ. ಕಾಪುವಿಗೆ ವಿಶೇಷ ಐಡೆಂಟಿಟಿ ನೀಡುವ ಕನಸು ಇವರದಾಗಿತ್ತು. ಕಾಪು ತಾಲೂಕಾಗಿ ರಚನೆಯಾಗುವುದು, ಕಾಪು ಪುರಸಭೆಯಾಗಿಸಿ 24 ಗಂಟೆ ಶುದ್ಧ